ಜೋಗಿ ಜನಾಂಗ ನಾಥ ಪರಂಪರೆಯ ವಿರುದ್ಧ ಮಾತನಾಡಿದ್ದೇನೆಂದು ಬಿಜೆಪಿ ಸಾಬೀತುಪಡಿಸಿದರೆ ರಾಜಕೀಯಕ್ಕೆ ನಿವೃತ್ತಿ ನೀಡುತ್ತೇನೆ ಮತ್ತು ಪ್ರಾಣತ್ಯಾಗ ಮಾಡುತ್ತೇನೆ ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಬಿಜೆಪಿಗೆ ಸವಾಲು ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಿಥುನ್ ರೈ ಅವರು, ನನ್ನ ವಿರುದ್ಧ ಬಿಜೆಪಿ ಇಲ್ಲಸಲ್ಲದ ಆರೋಪ ಹೊರಿಸಿ ಒಂದು ಸಮುದಾಯವನ್ನ ಎತ್ತಿಕಟ್ಟುವ ಕೆಲಸವನ್ನ ಮಾಡುವುದನ್ನ ಬಿಟ್ಟು ಮೃತ ಮನೀಷ ವಾಲ್ಮೀಕಿ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ಬಿಜೆಪಿ ನಾಯಕರು ಮಾಡಲಿ ಎಂದು ಹೇಳಿದರು. ಇವತ್ತು ಬಿಜೆಪಿಯವರು ನನ್ನ ಮೇಲೆ ಒಂದು ಜಾತಿಯನ್ನು ಒಂದು ಸಮುದಾಯವನ್ನು ಎತ್ತಿಕಟ್ಟುವಂಥ ಹುನ್ನಾರವನ್ನು ಮಾಡ್ತಿದ್ದಾರೆ. ಎಲ್ಲಿಯಾದರೂ ಕೂಡ ಬಿಜೆಪಿ ಪಕ್ಷದವರು ಸಾಬೀತುಪಡಿಸಿದರೆ ಮಿಥುನ್ ರೈ ಜೋಗಿ ಜನಾಂಗದ ವಿರುದ್ಧ ಮಾತನಾಡಿದ್ದಾರೆ ಎಂಬ ಮಾತನ್ನು ಸಾಬೀತುಪಡಿಸಿದರೆ, ಮಿಥುನ್ ರೈ ನಾಥ ಪರಂಪರೆಯ ವಿರುದ್ಧ ಮಾತನಾಡಿದ್ದಾರೆ ಎಂಬ ಮಾತನ್ನು ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಹೊಂದುವುದು ಮಾತ್ರ ಅಲ್ಲ, ನಾನು ನನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡ್ತೀನಿ ಎಂಬ ಮಾತನ್ನು ಹೇಳಿದೆ. ನಾನು ಮೊನ್ನೆಯೂ ಕೂಡ ಪುತ್ತೂರಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆ, ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಾನಕ್ಕೆ ಬರಲಿ ಸುದರ್ಶನನ್ನ, ದಯವಿಟ್ಟು ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಕಾರ್ಯ ಮಾಡಬೇಡಿ. ಜಾತಿಯನ್ನು ಎತ್ತಿಕಟ್ಟುಕೊಂಡು ರಾಜಕೀಯವನ್ನು ಮಾಡುವಂಥ ಕೆಲಸ ಕಾರ್ಯ ಹುನ್ನಾರವನ್ನು ಮಾಡಬೇಡಿ. ದಯವಿಟ್ಟು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ಮೂಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಿ ಮುಂಬರುವ ದಿವಸಗಳಲ್ಲಿ ನಮ್ಮ ಜೊತೆ ಸೇರಿ ಮನೀಷ ವಾಲ್ಮೀಕಿಗೆ ನ್ಯಾಯ ಸಿಗುವ ತನಕ ಪ್ರತಿಭಟನೆ ಮಾಡುವಂಥ ಕೆಲಸ ಕಾರ್ಯವನ್ನು ಸುದರ್ಶನನ್ನ ಹಾಗೂ ಬಿಜೆಪಿ ಪಕ್ಷದವರು ಮಾಡಲಿ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹಾಕಿ ಜೋಗಿ ಜನಾಂಗದ ವಿರುದ್ಧ ಇವತ್ತು ಏನು ಮಿಥುನ್ ರೈ ಅವರು ಮಾತನಾಡಿದ್ದಾರೆಂಬ ಒಂದು ತಪ್ಪು ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಾ, ಇದು ಅಕ್ಷಮ್ಯವಾದದ್ದು.